ದಿಲ್ಲಿಯಲ್ಲಿ ಹೆಂಡತಿಯೊಬ್ಬಳು ಗಂಡನ ಭಾವನೆಗೆ ವಶವಾಗಿ ಆತನ ಮೂಲಕ ನಿದ್ದೆ ಮಾತ್ರೆ ತರಿಸಿ ಗಂಡನಿಗೆ ಕೊಟ್ಟು ವಿದ್ಯುದಾಘಾತದಿಂದ ಸಾವು ಎಂಬುದು ಫಲಿಸದೆ ಜೈಲು ಪಾಲಾಗಿದ್ದಾಳೆ. ಜುಲೈ 13ರಂದು ದಿಲ್ಲಿಯ ಮಾತಾ ರೂಪ್ರಾಣಿ ಮ್ಯಾಗು ಆಸ್ಪತ್ರೆಗೆ ಆಕಸ್ಮಿಕ ವಿದ್ಯುದಾಘಾತದಿಂದ ಮತಿತಪ್ಪಿದ್ದಾರೆ ಎಂದು ಸುಸ್ಮಿತಾ ಎಂಬಾಕೆ ತನ್ನ ಗಂಡ ಕರುಣ್ ದೇವರನ್ನ ತಂದಿದ್ರು. ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದ ವೈದ್ಯರು ಅವರ ಕೊನೆಯುಸಿರೆಳೆದಿದ್ದಾರೆ ಎಂದು ಹೇಳಿದ್ರು. ಮೃತ ವ್ಯಕ್ತಿಗೆ 36ರ ಪ್ರಾಯ. ಇವನ್ನೆಲ್ಲ ಗಮನಿಸಿದ ಪೊಲೀಸರು ಶವವನ್ನ ದೀನ್ ದಯಾಳ್ ಉಪಾಧ್ಯಾಯ ಆಸ್ಪತ್ರೆಗೆ ಪರೀಕ್ಷೆಗೆ ಕಳುಹಿಸಿದ್ರು. ಇದರ ನಡುವೆ ಕರುಣ್ ದೇವ್ ಅವರು ಕುಣಾಲ್ ಅವರು ಅತ್ತಿಗೆ ಸುಸ್ಮಿತಾ ಮತ್ತು ತನ್ನ ಭಾವ ರಾಹುಲ್ ಬಗೆಗೆ ಸಂಶಯ ವ್ಯಕ್ತಪಡಿಸಿದ್ರು. ಪೊಲೀಸರು ಮೊಬೈಲ್ ಪರೀಕ್ಷಿಸಲಾಗಿ ಅವರಿಬ್ಬರ ನಡುವೆ ದಿನನಿತ್ಯ ಮಾತುಕತೆ ಚಾಟ್ ನಡೆದಿರುವುದು ಕಂಡುಬಂತು. 3 ದಿನಗಳಲ್ಲಿ ಶವ ಪರೀಕ್ಷೆಯ ವರದಿ ಬಂತು. ನಿದ್ದೆ ಮಾತ್ರೆಗಳು ಸಾವಿಗೆ ಕಾರಣ ಎಂದು ತಿಳಿದು ಬಂತು. ತನಿಖೆಯಿಂದ 15 ನಿದ್ದೆ ಮಾತ್ರೆ ತರಿಸಿದ್ದು ಗೊತ್ತಾಯಿತು. ರಾಹುಲ್ ಮತ್ತು ಸುಸ್ಮಿತಾ ಸ್ಮೃತಿ ತಪ್ಪಿದ ಕರುಣ್ ದೇವಿಗೆ ವಿದ್ಯುತ್ ಸ್ಪರ್ಶವನ್ನ ಮಾಡಿದ್ರು. ಈಗ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.